ರೈಸ್ ಬಾಲ್ ಅನ್ನು ಮಾಡ್ತಾ ಇದ್ದೇನೆ. ನಮ್ಮ ಕ್ರಮ ಹೇಗೆ ಅಂತ ನೋಡಿ, ನೀವು ಸಹ ಪುಂಡಿಗಸಿ ಮಾಡಿ ಎಂಜಾಯ್ ಮಾಡಿ. ಹಸುಗಳನ್ನು ತರುದು ಹೇಳಿದ್ರೆ ಎಂತ ನಾಯಿ ಮರಿಯನ್ನು ತಂದ ಹಾಗೆಯಾ, ಯಾರಿಗೆ ಸಹ ಅರ್ಥ ಆಗುದಿಲ್ಲ ಅಂತ. ಇದಕ್ಕೆ ಯಾರು ಸಹ ಹಸುಗಳನ್ನು ಇಟ್ಕೊಳ್ಳುವುದಿಲ್ಲ. ಇದೇ ಉಪದ್ರ, ಅಂದರೆ ಊರಿನವರದ್ದು ಶಾಪ ನಮಗೆ. ಹಾಗೆ ಹಸುಗಳನ್ನೆಲ್ಲ ಕೊಡ್ತಾರೆ. ಫ್ರೆಂಡ್ಸ್, ಇಲ್ಲಿ ನೋಡಿ ನಮ್ಮ ಮನೆಯ 18 ವರ್ಷದ ಮಗು. ಇನ್ನು 4 ದಿವಸ ಇರುದು. ಬ್ಯಾಂಗ್ಳೂರ ಎಂತ ಎಲ್ಲಿಗೆ ಹೋಗುದು ಅಂತ ಗೊತ್ತಿಲ್ಲ. ಯಾರಿಗೆ ಹೊಟ್ಟೆ ಕಾಲು ಇಲ್ಲ, ಹಸಿವೆ ಆಗುದಿಲ್ಲ ಅಂತ ಅಷ್ಟೇ. ಹಸಿವೆ ಆಗುದಿಲ್ಲ ನಮ್ಗೆ. ಅದೀಗ ಎಲ್ಲ ತೋಟಕ್ಕೆ ಹೋಗಿದೆ. ಇದು ಬಂದು ಬೇಕಿದ್ರೆ ನಂಗೆ ಬೈತಾರೆ. ಮೆದ್ಕೊಂಡು ಅದು ವಿಡಿಯೋ ಆಗ್ತದೆ. ಬರ ಇಡಲ್ಲ ಬರ. ಗುಡ್ ಮಾರ್ನಿಂಗ್. ಮಾತಾರೆಗಳ ಪ್ರೀತಿದ ಸೊಲ್ಮೇಲು. ವೆಲ್ಕಮ್ ಟು ಮೈ ನೇಮ್ ವ್ಲಾಗ್. ಇನ್ನಿತ ನಮ್ಮ ವ್ಲಾಗ್ ದಾದ ವಿಚಾರ ಮಾತಾಕೊಂಡು ಒಂದು ತೂಲೆ ಲಾಸ್ಟ್ ಮುಟ್ಟಲ್ಲ ತೂಲೆ ಮಿಸ್ ಮಲ್ಪೊಡ್ಚಿ ಇಂಟ್ರೆಸ್ಟಿಂಗ್ ವಿಚಾರಲು ಪೂರ ನಮ್ಮ ಶೇರ್ ಮಲ್ಪನ್ನಿಕ್ಲಂಟು ಅಂಚನೆ ಇನಿ ಬೊಲ್ಪುಗು ಎಂಗ್ಲು ರೋಸ್ ಟೀ ಮಲ್ತದ ಪರೊಂದುಲ್ಲ ಬಲೆ ನಿಕ್ಲ ಮತ್ತು ತೂಲೆ ಇಂಚ ರೋಸ್ ಟೀ ಮಲ್ಪುಣ ಅಂದೊಂದು ಆರೋಗ್ಯಗ್ಲೆಡ್ಡೆ. ಮತ್ತು ಈ ರೋಸ್ ಆಗ್ಬೋದು ಅಥವಾ ಪನ್ನೀರ್ ಗುಲಾಬಿ ಅಂತ ಸಿಗ್ತದಲ್ಲ, ಅದು ಸಾಕ್ತದೆ ನೋಡಿ. 2 ಗುಲಾಬಿಯನ್ನು ತಗೊಂಡಿದ್ದೇನೆ. ಬ್ರೇಕ್ಫಾಸ್ಟಿಗೆ ನಾವು ಪುಂಡಿಗಟ್ಟಿ ಅಂತ ಹೇಳೋದು. ಮತ್ತು ನೀವೆಲ್ಲ ಅದಕ್ಕೆ ಇನ್ನೊಂದು ಎಂಥದ್ದು ಹೆಸರು ಹೇಳ್ತಾರೆ, ರೈಸ್ ಬಾಲ್. ಸೊ ರೈಸ್ ಬಾಲನ್ನು ಮಾಡ್ತಾ ಇದ್ದೇನೆ. ನಮ್ಮ ಕ್ರಮ ಹೇಗೆ ಅಂತ ನೋಡಿ, ನೀವು ಸಹ ಪುಂಡಿಗಸಿ ಮಾಡಿ ಎಂಜಾಯ್ ಮಾಡಿ. ಇಲ್ಲಿ ಚಹಾ ರೆಡಿ ಆಗ್ತಾ ಉಂಟು. ನಮ್ಮ ರೋಸ್ ಟೀ. ಇಲ್ಲಿ ಪುಂಡಿಗಟ್ಟಿ ರೆಡಿ ಆಗ್ತಾ ಉಂಟು. ಇನ್ನೊಂದು ಸಾಂಬಾರು ಆದರೆ ಆಯಿತು ಪುಂಡಿಗಸಿ. ಸೊ ನಮ್ಮ ಬೆಳಗಿನ ಬ್ರೇಕ್ಫಾಸ್ಟ್ ಎಲ್ಲ ರೆಡಿಯಾಗಿದೆ. ಹೇಗಾಗಿದೆ ಅಂತ ನೋಡುವಲ್ಲ, ಟೇಸ್ಟ್ ಮಾಡಲಿಕ್ಕೆಲ್ಲ ನೋಡುವ. ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡಬೇಕಷ್ಟೇ ಇನ್ನು ಸಹ. ಬನ್ನಿ ನಮ್ಮ ಪುಂಡಿಗಸಿ ಮಾಡಲಿಲ್ಲ ಆಯಿತಾ. ನೋಡಿ, ಹೊಗೆ ಆಡುವ ಪುಂಡಿ ರೆಡಿ. ಇದು ಈರುಳ್ಳಿ ಚಟ್ನಿ, ಇದು ಕಾಯಿ ಹಾಲು. ಹೀಗೆ ನಾವು ಪುಂಡಿಗಟ್ಟಿ ಅಥವಾ ಎಂತ ಹೇಳೋದು, ಇದಕ್ಕೆ ಕಾಯಿ ಕಡುವ ತಿನ್ನುವ ಬಗೆ ಹೀಗೆ. ಫ್ರೆಂಡ್ಸ್, ಇವತ್ತಿದ್ದು ನಮ್ಮ ಕತೆ ಎಂತ ಗೊತ್ತಿಲ್ಲ. ನಂದು ಮತ್ತು ಮಗ ನಮ್ಮ ಹಸುಗಳನ್ನು ಬೆಳಿಗ್ಗೆ ಬಿಟ್ಟದಲ್ಲ, ಅದು ಎಲ್ಲ ಹೋಗಿ ಯಾರ್ದೋ ಬೇಲಿಯೊಳಗೆ ಹೋಗಿದಂತೆ. ಅವರಿಗೆ ಮುಳ್ಳ ಬೇಲಿ ಹಾಕ್ಬೋದಿತ್ತು, ಮುಳ್ಳ ಬೇಲಿ ಹಾಕಲಿಲ್ಲ ಅವರು, ತಂತಿ ಬೇಲಿ ಎಲ್ಲ. ಹಾಗೆ ಬಟ್ಟಂಬಯಲಲ್ಲಿ ಇದು ಮಾಡಿದ್ದಾರೆ. ರೋಡ್ ಸೈಡಲ್ಲಿ ಒಂದು ತೋಟ ಎಲ್ಲ ಇರುವಾಗ ಯಾರು ಸಹ ಬೇಲಿ ಹಾಕಿಕೊಳ್ಳೋದಿಲ್ಲ, ಅವರಲ್ಲಿ ಬೇಲಿ ಇಲ್ಲ. ಅಲ್ಲಿ ಚಂದ ಹುಲ್ಲು ಸಹ ಉಂಟು. ಅವರ ಮನೆಗೆ ಹೋಗಿದಂತೆ. ಅವರದ್ದು ಫೋನು ಕಡೆಗೆ ನಾವು ಹೋಗಿ ಕರ್ಕೊಂಡು ಬಂದದ್ದು. ಬರುವಾಗ ಒಂದು ದನ ಬಂತು, ಮತ್ತೆಲ್ಲ ಬರ್ತದ. ಎಂಥ ಹಸುಗಳನ್ನು ತರುದು ಹೇಳಿದರೆ ಎಂತ ನಾಯಿ ಮರಿಯನ್ನು ತಂದ ಹಾಗೆಯಾ, ಯಾರಿಗೆ ಸಹ ಅರ್ಥ ಆಗೋದಿಲ್ಲ ಅಂತ. ಇದಕ್ಕೆ ಯಾರು ಸಹ ಹಸುಗಳನ್ನು ಇಟ್ಕೊಳ್ಳೋದಿಲ್ಲ. ಇದೇ ಉಪದ್ರ, ಅಂದರೆ ಊರಿನವರದ್ದು ಶಾಪ ನಮಗೆ. ಹಾಗೆ ಹಸುಗಳನ್ನೆಲ್ಲ ಕೊಡ್ತಾರೆ. ಮತ್ತು ಎಂತ ಮಾಡೋದು ಹೇಳಿ. ಹೀಗೆಲ್ಲ ಈಗ ಹೋಗಿ ನಾನು ಮತ್ತು ನನ್ನ ಮಗ ಒಂದನ್ನು ಹೇಗಾದರೂ ಇಟ್ಕೊಂಡು ಬಂದೆ. ಬಾಕಿದೆಲ್ಲ ಹಾರಿ ಹೋಗಿದೆ. ಅದು ಹಾರಿ ಹೋಗುವಲ್ಲಿ ನಮಗೆ ಹಾರಿ ಹೋಗ್ಲಿಕ್ಕೆ ಆಗ್ತದ? ನಮಗೆ ಆಗೋದಿಲ್ಲ. ಹೀಗೆಲ್ಲ. ಸಿದ್ಧಾರ್ಥ, ಊಟ ಮಾಡಲಿಕ್ಕಿಲ್ವ ಇವತ್ತು? ಎಂತ ಸೋಮವಾರದ ದಿವಸ ಡಯಟ ನಿಂದ? ಅದೆಲ್ಲ ವೃತ್ತವ? ನನಗೆ ಸಹ ಉಂಟಾ? ಫ್ರೆಂಡ್ಸ್, ಎಂತ ಗೊತ್ತುಂಟು ಅವಸ್ಥೆ ಹೇಳಿದರೆ, ನಮ್ಮಲ್ಲಿ ಇವತ್ತು ಪುಂಡಿಗಟ್ಟಿ ಮಾಡಿದಲ್ಲ, ಹಾಗೆ ಯಾರಿಗೆ ಸಹ ಹಸಿವೆ ಇಲ್ಲ ಅಂತ ಹೊಟ್ಟೆಯಲ್ಲಿ ಕಲ್ಲಿಟ್ಟಾಗೆ ಆಗಿದೆ. ಗುಂಡುಗಾಲಿ. ಫ್ರೆಂಡ್ಸ್, ಇಲ್ಲಿ ನೋಡಿ ನಮ್ಮ ಮನೆಯ 18 ವರ್ಷದ ಮಗು. ಇನ್ನು 4 ದಿವಸ ಇರುದು. ಬ್ಯಾಂಗ್ಳೂರ ಎಂತ ಎಲ್ಲಿಗೆ ಹೋಗುದು ಅಂತ ಗೊತ್ತಿಲ್ಲ ಯಾರಿಗೆ ಸಹ. ಇನ್ನೂ ಸಹ ಡಿಸೈಡ್ ಆಗಬೇಕಷ್ಟೇ. ತಮಿಳ್ನಾಡಿಗೆ ಹೋಗುದಂತ ಇವಾಗ ಕಳ್ಳ. ತಮಿಳ್ನಾಡು ಯಾಕೆ ಅವರೇ, ಬ್ಯಾಂಗ್ಳೂರಿಗೆ ಹೋಗು, ಸುಲಭ ಬ್ಯಾಂಗ್ಳೂರಿಗೆ. ತಮಿಳ್ನಾಡು ದೂರ ಆಗ್ತದೆ. ಎಂತ ಇಲ್ಲ. ಇವತ್ತು ಮಧ್ಯಾಹ್ನ ಹೇಳಿದ್ದಲ್ಲ, ಯಾರಿಗೆ ಸಹ ಊಟ ಇಲ್ಲ. ಇಲ್ಲಿ ನೋಡಿ, ನನ್ನ ಹಸ್ಬೆಂಡ್ ಒಂದು ಪುಂಡಿಗಟ್ಟಿ ತಿಂತಾ ಇದ್ದಾರೆ. ನಮ್ಮಲ್ಲಿ ಹೀಗೆ ಅಂತ ಹಸಿವೆ ಅನ್ನೋದು ಭಾರಿ ಕಡಿಮೆ. ಇಲ್ಲ, ನನಗೆ ಅಂತೂ ಹಸಿವೆ ಅನ್ನೋದು ಆಗುವುದೇ ಇಲ್ಲ. ಅಂದರೆ ಇದನ್ನು ಯಾರು ಸಹ ಫಾಲೋ ಮಾಡಬೇಡಿ. ನಮ್ಮ ಮನೆಯದು ಬ್ಲಾಗಿಂಗ್ ಅಂದರೆ ಹಾಗೆ ಅಲ್ವಾ, ಮನೆಯಲ್ಲಿ ಎಂತ ಆಗ್ತದೆ ಅದನ್ನು ನಾವು ತೋರಿಸೋದು. ಹಾಗೆ ಇವತ್ತು ಅನ್ನ ಬೇಯಿಸ್ಲಿಕ್ಕೆ ಇಡಲಿಲ್ಲ. ಮತ್ತು ನಿನ್ನೆ ನಾನು ತೋಟಕ್ಕೆ ಹೋದವಳು ಬರುವಾಗ ಇದು ತಂದಿದೆ, ಪೇರಳೆದ್ದು ಕೊಡಿ ತಂದಿದೆ, ಪಶಿಂಗಿರಿ ಮಾಡುವ ಅಂತ. ಅದು ಸಹ ಮಾಡಲಿಲ್ಲ, ಹಾಗೆ ಉಂಟು. ಅದೆಂತ ಗೊತ್ತಿಲ್ಲ, ಬೆಳಿಗ್ಗೆ ನಾವು ಪುಂಡಿಗಟ್ಟಿಗೆ ಇದು
ತೆಂಗಿನ ಹಾಲು ಮಾಡಿದರೆ ಅದು ಹಸಿವೆಯನ್ನು ನುಂಗಿ ಆಗ್ತದಲ್ಲ. ಇನ್ನು ಸಂಜೆ ಆಗುವಾಗ ಹಸಿವೆ ಆಗ್ಲಿಕ್ಕೆ ಉಂಟು. ನಾನು ಮತ್ತೆ ಇವಾಗ ಹೋಗಿ ದನ ಎಲ್ಲ ಓಡಿಸ್ಕೊಂಡು ಬಂದೆವು, ಆದರೂ ಸಹ ನಮಗೆ ಹಸಿವೆ ಆಗೋದಿಲ್ಲ. ಮತ್ತೆ ಒಂದು ಹೊಟ್ಟೆ ಖಾಲಿ ಬಿಡುದು ಬೇಡ ಹೇಳಿ ಪಪ್ಪಾಯಿ ಮತ್ತು ಬಾಳೆಹಣ್ಣು ಇತ್ತು, ಅದನ್ನು ತಿಂದೆವು. ಅದೇ ಹೊಟ್ಟೆ ಖಾಲಿ ಇಲ್ಲ, ಹಸಿವೆ ಆಗೋದಿಲ್ಲ ಅಂತ ಅಷ್ಟೇ. ಹಸಿವೆ ಆಗೋದಿಲ್ಲ ನಮಗೆ, ಅದು ನಮ್ಮ ಮನೆಯ ವಿಶೇಷತೆ. ನಮ್ಮ ದನಕ್ಕೆ ಹುಲ್ಲು ಇಲ್ಲ ಹೇಳಿ ನಾವು ಮಂಡೆ ಬಿಸಿ ಮಾಡ್ತೇವೆ. ಇಲ್ಲಿ ದನ ಇಲ್ಲದವರು ಹುಲ್ಲನ್ನು ಧರ್ಮಕ್ಕೆ ಕಟ್ ಮಾಡಿ ಬಿಸಾಡ್ತಾ ಇದ್ದಾರೆ, ಮಂಡೆ ಬಿಸಿ ಆಗ್ತಾ ಉಂಟು. ನಾನೀಗ ಹಾಲು ಕರೀಲಿಕ್ಕೆ ಹೋಗುದಾಯ್ತಾ. ಆಯ್ತು ನೋಡಿ, ಇಲ್ಲಿ ಇಷ್ಟೇ ಜನ ಇರೋದು, ಒಬ್ಳು ಇನ್ನೂ ಸಹ ಬರಲೇ ಇಲ್ಲ. ನಮ್ಮ ಕರುಗಳು ಬಂದವರುಂಟಲ್ಲ, ಇಲ್ಲೇ ಇದ್ರು ಅಂಗಳದಲ್ಲಿ. ನಾನೊಂದು ಕೆಲಸದಲ್ಲಿದ್ದೆ, ನನ್ನ ಗಂಡನ ಹತ್ರ ಕಟ್ಟಿ ಹಾಕಿ ಅಂತ ಹೇಳಿದೆ, ಅವ್ರು ಕಟ್ಟಲೇ ಇಲ್ಲ ಅಂತ. ಅದೀಗ ಎಲ್ಲ ತೋಟಕ್ಕೆ ಹೋಗಿದೆ. ಇದು ಬಂದು ಬೇಕಿದ್ರೆ ನನಗೆ ಬೈತಾರೆ. ಎಲ್ಲ 3 ಕರುಗಳಿದೆ ತೋಟದಲ್ಲಿ. ಜಾದ ಬಂಜಿಂಚಿದ್ರೆ ಇಂಕ ಗುಡ್ಡೆಟ್ ಹಾಂ. ಈ ಹಾಳೆ ನಾನು ತಗೊಂಡು ಹೋಗ್ತೇನೆ, ನಮ್ಮ ಬೋರಿಗೆ ಆಗ್ತದೆ ಕೊಡಲಿಕ್ಕೆ. ಚಂದ ಉಂಟು. ಪೈಲಾಡೆ ಹೈ ಪೈಲಾಡೆ ಪಲೆ 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 ಇಲ್ಲಡೆ ಅಲೆ ಪಲೆ 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 ಪಲೆ. ಅಬ್ಬ ಆಯ್ತಾ ಸಾದಿ ಅವಳು. ಬೇರೆದ್ಯಾ ಸುಕ್ಕ ಇಲ್ಲಿ ನೋಡಿ, ಹಲಸಿನ ಹಣ್ಣಿಗೆಲ್ಲ ಓಣಿ. ಅಪ್ಪ ಹೆಬ್ಬಾವು ನೋಡಿ, ಇದು ತೋಟದ ಬಲ್ಲೆ ತೆಗೆಯುವಾಗ ಸಿಕ್ಕಿದಂತೆ ನಮ್ಮ ನೇಬರಿಗೆ. ಜೀವ ಉಂಟದಕ್ಕೆ. ವರದಾ ಏ ಬಂಟೆ ಹೋಗಿದೆ ಕಂಪಾಳೇನು. ಹಾಯ್ ಅಕ್ಕಯ್ಯ. ತೋಟದಲ್ಲಿ ಎಲ್ಲ ಕೆಲಸ ಎಲ್ಲ ಮಾಡಿ ಬಂದಿದ್ದಾರೆ ನೋಡಿ, ಅವರ ಗೆಟಪ್ ನೋಡಿ. ಆಯ್ಸಾ ಬಾ, ಈಗ ಬೋತ್ರಿ ಪೆಟ್ಟೆ ಫುಲ್ ಅದು. ನೀರು ವಡಾಯ ನಾನು ಬಂಟಿ ನೀಂದುನಾ ಹೆಚ್ಚಿನ ಹಾಯ್ ಗಂಟೆ ಇನ್ನೊಂದು ಗಲೀಜು ನೀರು ದಿಂಕಿದ್ದಿ ಬೇಗ ಪೋಡೆ ಮೂಳೆ ಎಂಗ್ಲಿ ಚೂರು ಗೊಬ್ಬುಗ ಬಂಟಿ ನೋಟು ಗುಡ್ ಬಾಯ್ ಬರ ಇಡಲ್ಲ ಬರ ಬಲ 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 ಅವಳ ಸೈಡ್ ಇಡಬೋ ಹೋಯ್ ಅವಳ ಬಲ 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 ಏನಟ್ಟು ಬಲ ಬಂಡಿ ಇಡ ಕಮ್ ಆನ್ ಬಂಡಿ ದೋಸೆ ದೋಸೆ ಬಂಡಿ ದೋಸೆ ಬಲ 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 ಬಂಟಿ ದೋಸೆ ಪಾಪ ಜಾಲ ಪ್ರಿಪೋ ಸ್ವಿಮ್ ಕಮ್ ಆನ್ ಸ್ವಿಮ್ ಗುಡ್ ಬಾಯ್ ಬಲ ಬಲ ಅವಳೆ 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 ಅಲ್ಲ Good boy.
Good boy! Good boy! Yay! ಬಂಟಿಗೆ ದೋಸೆ. ಹಾಯ್ ಫ್ರೆಂಡ್ಸ್, ಮತ್ತೆ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಅಪ್ ಮಾಡ್ತಾ ಇದ್ದೇನೆ. ನಿಮಗೆಲ್ಲ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಸೊ ಪ್ಲೀಸ್ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.